ಮತ್ತು ಹರಿಹರ ಉಪಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿದೆ. ಅದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯ ಒಂದು ಬೃಹತ್ ಸಂಕೇತ ಮತ್ತು ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ಅವರ ಅಭಿವೃದ್ಧಿ ಕಾರ್ಯವನ್ನು ಜನ ಮೆಚ್ಚಿ ಬಹಳ ಯಶಸ್ವಿಯಾಗಿ ನಮಗೆ ಒಂದು ಮತ ಕೊಟ್ಟಿದ್ದಾರೆ. ಆ ಮತದಾರ ಬಾಂಧವರಿಗೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅನಂತ ಕೃತಜ್ಞತೆಗಳು ಸಲ್ಲಿಸುತ್ತಾ ಈ ಒಂದು ಜಯ ನಮ್ಮ ಮುನ್ಸೂಚನೆಯಾಗಿದೆ. ಇನ್ನು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಚುನಾವಣೆಯಲ್ಲಿ ಕೂಡ ಒಂದು ಗೆಲ್ಲಲಿಕ್ಕೆ ನಮ್ಮ ಆರಂಭವಾಗಿದೆ. ಆ ಮುಖಾಂತರವಾಗಿ ಮಾನ್ಯ ಜಿಲ್ಲಾಧ್ಯಕ್ಷರು ಈ ಒಂದು ಸಂಭ್ರಮಾಚರಣೆಗೆ ಆಗಮಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ವಿಜಯೋತ್ಸವವನ್ನು ಕೆದಂಬಾಡಿ ಕ್ಷೇತ್ರದ ನಮ್ಮ ಬಹಳ ಒಂದು ಮಹತ್ತರವಾದಂಥ ಒಂದು ಚುನಾವಣೆ ಅಂದರೆ ಕೆದಂಬಾಡಿ ಚುನಾವಣೆ. ನಮ್ಮ ಮುಸ್ಲಿಂ ಸಮುದಾಯವನ್ನು ನಾವು ನಿಜವಾಗಿ ಶ್ಲಾಘನೆ ವ್ಯಕ್ತಪಡಿಸಬೇಕು. 350 ಓಟ್ ಇದ್ದಂಥ ಪರಿಸರದಲ್ಲಿ ಎಸ್.ಡಿ.ಪಿ.ಐ ಇದ್ದ ಕ್ಯಾಂಡಿಡೇಟನ್ನು ಬದಿಗೊತ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಎತ್ತಿ ಹಿಡಿದು ನಮ್ಮನ್ನು ಕಾಂಗ್ರೆಸ್ಸನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲಾ ನಾಯಕರು, ನಮ್ಮ ಪುತ್ತೂರಿನ ವಾಗ್ಮಿ, ನಮ್ಮೆಲ್ಲ ನಾಯಕರಾಗಿರುವಂಥ ಮೊಹಮ್ಮದ್ ಬಡಗನೂರು ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಕೆದಂಬಾಡಿಯ ಚುನಾವಣೆಯ ಉಸ್ತುವಾರಿ ವಹಿಸಿಕೊಂಡಂಥ ನಮ್ಮ ನಾಯಕರಾಗಿರುವಂಥ A.K. ಜಯರಾಮ್ರವರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ನಮ್ಮ ಕೆದಂಬಾಡಿಯ ಚುನಾವಣೆಯ ವಲಯಾಧ್ಯಕ್ಷರಾಗಿ ನೇತೃತ್ವವನ್ನು ವಹಿಸಿದವರು ಪುರಂದರ್ ಕೋರಿಕಾರ ಅವರು, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನಮ್ಮ ಕೆದಂಬಾಡಿಯ ಹಿರಿಯ ನಾಯಕರಾಗಿರುವಂಥ ಚಂದ್ರಸ್ ರೈ ಅವರು ಹಾಗೂ ಎಲ್ಲ ನಾಯಕರು, ಕೆದಂಬಾಡಿ ಮತ್ತು ಹರಿಹರಕದ ಎಲ್ಲ ನಾಯಕರು, ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ವಿಜಯೋತ್ಸವದಲ್ಲಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ ನಮ್ಮ ಪ್ರಾಸ್ತಾವಿಕವಾಗಿ ಅವರು ಮಾತಾಡ್ತಾರೆ. ನಮ್ಮ ಎಲ್ಲ ನಾಯಕರು, ನಮ್ಮೆಲ್ಲರ ಆದರಣೀಯ ನಾಯಕರು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರು ಮತ್ತು ಈ ಒಂದು ವಿಜಯದ ಒಂದು ನೇತೃತ್ವವನ್ನು ವಹಿಸಿಕೊಂಡಂಥ ಗಿರೀಶ್ ಪ್ರಸಾದ್ ಆಳ್ವರವರೇ, ವಿಜೇತ ಅಭ್ಯರ್ಥಿಗಳಾದಂಥ ನವೀನ್ರವರೇ, ವಿನಯರೇ ಮತ್ತು ಈ ನಿರ್ವಹಿಸಿದಂಥ ಎಲ್ಲ ಗೌರವಾನ್ವಿತ ಪಕ್ಷದ ನಾಯಕರು, ಒಂದು ಅದ್ವಿತೀಯವಾದಂಥ ಒಂದು ಸಂದರ್ಭಗಳು ಇವತ್ತು ಈ ರಾಜ್ಯದಲ್ಲಿ ಮತ್ತು ಒಟ್ಟು ಎಲ್ಲ ಕಡೆ ನಡೀತಾ ಇದೆ. ಈಗಾಗಲೇ ಮೊನ್ನೆ ನಡೆದಂಥ 3 ಉಪಚುನಾವಣೆಗಳು ಇವತ್ತು ನಮ್ಮ ಪಕ್ಷದ ಒಂದು ಬಲವರ್ಧನೆಗೆ ಅತ್ಯಂತ ಹೆಚ್ಚಿನ ಒಂದು ಮುತುವರ್ಜಿಯನ್ನು ಒಂದು ಕೊಟ್ಟಿದೆ. ಸನ್ಮಾನ್ಯ ಸಿದ್ದರಾಮಯ್ಯರವರ ಒಂದು ನೇತೃತ್ವದಲ್ಲಿ, ಸನ್ಮಾನ್ಯ D.K. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಶಕ್ತಿಯುತವಾಗಿ ಇವತ್ತು ಬೆಳೆದು ಬರಲಿಕ್ಕೆ ಒಂದು ಅವಕಾಶಗಳಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಪುತ್ತೂರಿನಲ್ಲಿ, ಪುತ್ತೂರು ಕ್ಷೇತ್ರದಲ್ಲಿ ನಡೆದಂಥ ಉಪಚುನಾವಣೆ, 3 ಉಪಚುನಾವಣೆಗಳು, ಒಂದು ಹರಿಹರ, ಇನ್ನೊಂದು ಕೆದಂಬಾಡಿ, ಮತ್ತೊಂದು ಈಗಾಗಲೇ ಒಂದು ಫಲಿತಾಂಶದ ಕಡೆ ಹೋಗ್ತಕ್ಕಂಥ ಬೇರೆ ಗ್ರಾಮ ಪಂಚಾಯತ್ನ ಚುನಾವಣೆಗಳು ಕೂಡ ಇವತ್ತು ನಮ್ಮ ಪಕ್ಷದ ಪರವಾಗಿ ವಾಲ್ತಕ್ಕಂಥ ಒಂದು ಸಂದರ್ಭಗಳಿದೆ. ಬಹುಶಃ ಈ ಎಲ್ಲ ಚುನಾವಣೆಗಳ ಒಂದು ನೇತೃತ್ವವನ್ನು ವಹಿಸಿಕೊಂಡಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ಕೆಲಸ ಕಾರ್ಯಗಳು ಏನಿದೆ, ಅವರ ಅಭಿವೃದ್ಧಿಪರ ಚಿಂತನೆಗಳು ಏನಿದೆ, ಆ ಚಿಂತನೆಗೆ ಜನ ಇವತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಎನ್ನುವುದನ್ನು ನಾವು ಇವತ್ತು ಸಂತೋಷ ಪಡಬೇಕಾಗಿದೆ. ವಿಶೇಷವಾಗಿ ಇವತ್ತು ನೂತನವಾಗಿ ಈ ಪಕ್ಷದ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಕೃಷ್ಣ ಪ್ರಸಾದ್ ಆಳ್ವರವರ ಒಂದು ನೇತೃತ್ವದ ಒಂದು ಪ್ರಥಮ ಚುನಾವಣೆ ಇವತ್ತು ಜಯಬೇರಿಯನ್ನು ಬಾರಿಸಿದೆ. ವಿಶೇಷವಾಗಿ ಕೃಷ್ಣ ಪ್ರಸಾದ್ ಆಳ್ವರವರಿಗೆ ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಈ ಒಂದು ಅಭಿವೃದ್ಧಿಯ ಪರ ಚಿಂತನೆಗಳಿಗೆ ಶಕ್ತಿಯನ್ನು ಮತ್ತು ಕಾಂಗ್ರೆಸ್ಸಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಸಂದರ್ಭಗಳು ಈ ಚುನಾವಣೆಯಲ್ಲಿ ಆಗಿದೆ ಅಂತ ಹೇಳುತ್ತಾ, ವಿಶೇಷವಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಹರೀಶ್ ಕುಮಾರ್ ಅವರು ಈ ಒಂದು ಪಕ್ಷದ ಬಲವರ್ಧನೆಯಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ಅತ್ಯಂತ ಇವತ್ತು ಶಕ್ತಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ವಿಜಯೋತ್ಸವದ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರು ಕೂಡ ಭಾಗವಹಿಸಿದ್ದು ಖಂಡಿತವಾಗಿಯೂ ನಮಗೆ ಇನ್ನಷ್ಟು ಒಂದು ಪ್ರೇರಣೆಯನ್ನು ನೀಡಿದೆ. ಅವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೈ ಕಾಂಗ್ರೆಸ್. 2 ಅಭ್ಯರ್ಥಿಗಳಿಗೆ ಸನ್ಮಾನ ಮಾಡಿ ನಮ್ಮ ಅಧ್ಯಕ್ಷರು ಮಾತಾಡಬೇಕಾಗ್ತದೆ. ಬೋಲೋ ಕಾಂಗ್ರೆಸ್ ಪಕ್ಷಕ್ಕೆ, ಅಶೋಕ್ ಕುಮಾರ್ ರೈ ಅವರಿಗೆ, ನಮ್ಮ ಜಿಲ್ಲಾ ನಾಯಕರು, ಜಿಲ್ಲಾಧ್ಯಕ್ಷರು, ನನ್ನ ಮಾರ್ಗದರ್ಶಕರು ಈ ಒಂದು ಇವತ್ತಿನ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲಾಧ್ಯಕ್ಷರು ಹರೀಶ್ ಕುಮಾರ್ ಅವರು ಈ ವಿಜಯೋತ್ಸವವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾದ ಸ್ನೇಹಿತರಾದ ಕೃಷ್ಣ ಪ್ರಸಾದ್ ಆಳ್ವರವರೇ, ಈ
ಆತ್ಮೀಯರಾದ ಮಾಜಿ ಅಧ್ಯಕ್ಷರು ಮಡಗಮ್ಮನವರೇ, ಇವತ್ತು ಈ ಒಂದು ಪುತ್ತೂರಿನಲ್ಲಿ ನಡೆದಂತಹ ಗ್ರಾಮ ಪಂಚಾಯತ್ನ ವಿಜೇತ ಅಭ್ಯರ್ಥಿಗಳಾದ ವಿನಯ್ರವರು ಹಾಗೂ ಎಲ್ವಿನ್ರವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗೌರವಾನ್ವಿತ ನಾಯಕರೇ, ಇವತ್ತು ಪುತ್ತೂರಿನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಾವು 2 ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಇನ್ನೊಂದು ಕ್ಷೇತ್ರ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಗೆಲುವು ಈ ದೇಶದ ಸಂವಿಧಾನದ ಗೆಲುವು. ಇವತ್ತು ಸಂವಿಧಾನ ದಿನಾಚರಣೆ. ನಾವು ದೇಶದಾದ್ಯಂತ ಸಂವಿಧಾನ ದಿನಾಚರಣೆಯನ್ನು ಸಂವಿಧಾನ ಓದು ಅನ್ನುವಂಥ ಒಂದು ಶೀರ್ಷಿಕೆ ಹೇಳಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಿರ್ದೇಶನದ ಮೇರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಬ್ಲಾಕ್ಗಳಲ್ಲಿ ಇದು ನಡೀತಾ ಇದೆ. ಸಂವಿಧಾನಕ್ಕಿಂತ ದೊಡ್ಡ ಗ್ರಂಥ ನಮಗೆ ಯಾವುದಿಲ್ಲ, ಪುಣ್ಯ ಗ್ರಂಥ. ಇವತ್ತು ಈ ಸಂವಿಧಾನದಿಂದಾಗಿ ಸಂವಿಧಾನವನ್ನು ಎತ್ತಿ ಹಿಡಿಯುವಲ್ಲಿ ಇವತ್ತಿನ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಅಭ್ಯರ್ಥಿಗಳನ್ನು ಬಹುತೇಕ ಬೆಳ್ತಂಗಡಿಯಲ್ಲಿ 3 ಕ್ಷೇತ್ರದಲ್ಲಿ 3 ನಾವು ಗೆದ್ದಿದ್ದೇವೆ. ಮೂಡುಬಿದಿರೆಯ 5 ಕ್ಷೇತ್ರದಲ್ಲಿ 3 ಗೆದ್ದಿದ್ದೇವೆ. ಕಡಬದ ಸುಳ್ಯದ 2 ಕ್ಷೇತ್ರದಲ್ಲಿ ಸುಳ್ಯದ 4 ಇತ್ತು, ಅದರಲ್ಲಿ 2 ಅವಿರೋಧ ಆಗಿದೆ. ಈಗ ನಮ್ಮದು ಒಂದು BJP, ಮತ್ತು 2ರಲ್ಲಿ ಒಂದು BJP ಒಂದು ಕಾಂಗ್ರೆಸ್. ಅಂದರೆ 2 ಕಾಂಗ್ರೆಸ್ 2 BJP ಬಂದಿದೆ. ಇನ್ನು ಬಂಟ್ವಾಳ ಮತ್ತು ಉಳ್ಳಾಲ 2 ನಮಗೆ ರಿಸಲ್ಟ್ ಬರಲಿಕ್ಕಿದೆ. ನಮಗೆ ಎಲ್ಲ ಕಡೆಯಲ್ಲಿ ಕೂಡ ಕಾಂಗ್ರೆಸ್ BJPಯಲ್ಲಿದ್ದಂಥ ಸೀಟನ್ನು ನಾವು ಮರಳಿ ಪಡೆದಿದ್ದೇವೆ. ಕಾಂಗ್ರೆಸ್ ಪಕ್ಷದತ್ತ ಜನರು ವಾಲ್ತಾ ಇದ್ದಾರೆ. ಮೊನ್ನೆ ನಡೆದಂಥ ರಾಜ್ಯ ವಿಧಾನಸಭೆಯ 3 ಉಪಚುನಾವಣೆಗಳು, ಒಂದು ಕಾಂಗ್ರೆಸ್, ಒಂದು BJP, ಒಂದು JDS. ಈ 3 ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಗೆದ್ದಿದೆ. ಇದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ 1.5 ವರ್ಷದ ಆಡಳಿತ, ಸಿದ್ದರಾಮಯ್ಯನವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ DK ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಪರ ಕಾರ್ಯಕ್ರಮಗಳನ್ನು ಮತ್ತು ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಪುತ್ತೂರಿನಲ್ಲಿ ಕೂಡ ಅಶೋಕ್ ಕುಮಾರ್ ರೈ ಅವರ ಆಡಳಿತ ಮತ್ತು ಅವರ ಅಭಿವೃದ್ಧಿಯ ಕಡೆಗಿನ ಗಮನ ಇದನ್ನೆಲ್ಲ ನೋಡಿಕೊಂಡು ಜನರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಈ ಪಂಚ ಗ್ಯಾರಂಟಿಗಳನ್ನು ನಾವೇನು ಕೊಟ್ಟಿದ್ದೇವೆ ಅದರಿಂದ ಜನರು ಸಂತುಷ್ಟರಾಗಿದ್ದಾರೆ. ಖಂಡಿತ ಮಹಿಳೆಯರಿಗೆ ಒಂದು ಏನು ಅವರಿಗೆ ಸರ್ಕಾರ ಕೊಟ್ಟಿದೆಯಾ ಅದನ್ನು ಮರೆಯದೆ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಕಾರ್ಯಕ್ರಮಕ್ಕೆ ಅವರು ಬೆಂಬಲಿಸಿದ್ದಾರೆ. ಆದ್ದರಿಂದ ಇವತ್ತು ರಾಜ್ಯದಾದ್ಯಂತ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಾಗ್ತಾಯಿದೆ. ಈ ಗೆಲುವು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಶೀಘ್ರವೇ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ, ಮಂಗಳೂರು ಕಾರ್ಪೊರೇಷನ್ ಚುನಾವಣೆ ಬರ್ತದೆ. ಈ ಚುನಾವಣೆಗಳಲ್ಲಿ ಕೂಡ ತಾವೆಲ್ಲರೂ ತಮ್ಮಿಂದಾದಂಥ ಒಂದು ಸಹಕಾರವನ್ನು ನೀಡ್ತಾ ರಾಜ್ಯದಾದ್ಯಂತ ಈ ಗೆಲುವಿನ ಏನು ಇವತ್ತು ನಮಗೆ ಪ್ರಾರಂಭ ಆಗಿದೆಯಾ ಮುಂದುವರಿಸಿಕೊಂಡು ರಾಜ್ಯದಾದ್ಯಂತ ವಿಸ್ತರಿಸುವಲ್ಲಿ ನಾವೆಲ್ಲ ಕೈ ಜೋಡಿಸಬೇಕು ಅಂತೇಳಿ ವಿನಂತಿಸಿಕೊಂಡು ಇವರ ಅಭ್ಯರ್ಥಿಗಳ ವಿಜಯಕ್ಕೆ ಶ್ರಮಿಸಿದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು, ಕಾರ್ಯಕರ್ತರುಗಳು, ಮುಖಂಡರುಗಳು ಎಲ್ಲರಿಗೂ ಮತ್ತು ಮತದಾರ ಬಾಂಧವರಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಶುಭವನ್ನು ಹಾರೈಸುತ್ತೇನೆ. ಜೈ ಕಾಂಗ್ರೆಸ್. बोलो भारत माता की ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, ಹರೀಶ್ ಕುಮಾರ್ ಅವರಿಗೆ. ಈ ಶುಭ ಸಂದರ್ಭದಲ್ಲಿ ನಾವು ಹಲವಾರು ಅಡೆತಡೆಗಳನ್ನು ಕೂಡ ಎದುರಿಸಿ ನಾವು ವಿಜಯಶಾಲಿಯಾಗಿದ್ದೇವೆ. ಇದು ನಮ್ಮ ಕ್ಷೇತ್ರದ ಶಾಸಕರ ಕೆಲಸ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಫಲಪ್ರದವಾಗಿ ನಾವು ಈ ವಿಜಯವನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾನ್ಯ ಹರೀಶ್ ಕುಮಾರ್ ಅವರಿಗೆ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಮೊಹಮ್ಮದ್ ಬಡಗುನ್ನವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಶುಭ ಹಾರೈಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಬ್ಲಾಕಿನ ಅಧ್ಯಕ್ಷರು ಈ ಚುನಾವಣೆಯ ನೇತೃತ್ವವನ್ನು ವಹಿಸಿ ವಿಜಯಶಾಲಿ ಆಗಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಬ್ಲಾಕ್ ಅಧ್ಯಕ್ಷರಂಥ ಕೃಷ್ಣಪ್ರಸಾದ್ ಅವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು. ಹಾಗೆ ಇದ್ದಾರೆ, ವಲಯಾಧ್ಯಕ್ಷರಿದ್ದಾರೆ, ಎಲ್ಲ ಉಸ್ತುವಾರಿಗಳಿದ್ದಾರೆ, ಹಾಗೆ ಎಲ್ಲ ಕಾರ್ಯಕರ್ತರಿದ್ದಾರೆ. ಅವರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಾ ಇಂದು ಚುನಾಯಿತರಾದಂತಹ 2 ಅಭ್ಯರ್ಥಿಗಳಿಗೆ ನಾವು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರಿಂದ ಇನ್ನಷ್ಟು ಉತ್ತಮವಾದಂಥ ಕೆಲಸಗಳು ಕ್ಷೇತ್ರಕ್ಕೆ ಆಗಲಿ ಎಂದು ಹಾರೈಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು
ಶಾಸಕರು ಬಂದ ಮೇಲೆ ಕಚೇರಿಯಲ್ಲಿ ಅಭಿನಂದನಾ ಸಭೆ ಉಂಟು. ಇವತ್ತಿನ ಉಪಚುನಾವಣೆಯಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ 3 ಉಪಚುನಾವಣೆ ನಡೆದಿದೆ. ಅದರಲ್ಲಿ ಈಗ ಒಂದು ಚುನಾವಣೆಯ ಮತದ ಫಲಿತಾಂಶ ಬರಬೇಕಷ್ಟೇ. ಆದರೆ ಹರಿಯಡ್ಕ ಮತ್ತು ಕೆದಂಬಾಡಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಜಯ ಸಾಧಿಸಿದೆ. ನಾವು ಬಹಳ ಸಂತುಷ್ಟರಾಗಿದ್ದೇವೆ, ಬಹಳ ಹರ್ಷದಾಯಕವಾಗಿದ್ದೇವೆ. ಯಾಕೆಂದರೆ ಕರ್ನಾಟಕ ರಾಜ್ಯ ಸರ್ಕಾರದಂಥ ಮಾನ್ಯ ಸಿದ್ದರಾಮಯ್ಯ ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರ ಈ ಪಂಚ ಗ್ಯಾರಂಟಿ ಯೋಜನೆ ಜನತೆ ಸ್ವೀಕರಿಸಿದ್ದಾರೆ. ಜನತೆಯು ಅವರು ಹರ್ಷದಾಯಕರಿದ್ದಾರೆ. ಎಲ್ಲ ಮಹಿಳೆಯರು ಕೂಡ ಇಲ್ಲಿ ಈ ಒಂದು ಚುನಾವಣೆಯಲ್ಲಿ ವಿಜಯಿಯಾಗಲಿಕ್ಕೆ ನಮಗೆಲ್ಲ ಸಹಕಾರ ನೀಡಿದ್ದಾರೆ. ಆ ಮುಖಾಂತರವಾಗಿ ಪುತ್ತೂರಿನ ನಮ್ಮ ನಮ್ಮ ಶಾಸಕರಾಗಿರುವಂಥ ಅಶೋಕ್ ಕುಮಾರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಪುತ್ತೂರಲ್ಲಿ ಕೂಡ ಮೆಚ್ಚಿಕೊಂಡಿದ್ದಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಆಗ್ತಿದೆ. ಆ ಮೂಲಕವಾಗಿ ಪುತ್ತೂರಿನ ಜನತೆ ಬಹಳ ಹರ್ಷೋದ್ಧಾರದಲ್ಲಿ ನಾವು ಕಾಂಗ್ರೆಸ್ಸಿಗರಿದ್ದೇವೆ. ಒಂದು ಸಂಭ್ರಮಾಚರಣೆಯಲ್ಲಿ ಇವತ್ತು ಹರಿಯಡ್ಕದ ವಿನಯ್ ಕುಮಾರ್ ಅವರು ವಿಜೇತರಾಗಿದ್ದಾರೆ. ಅದೇ ರೀತಿ ಕೆದಂಬಾಡಿ ಕ್ಷೇತ್ರದ ನಮ್ಮ ಮೆಲ್ವಿನ್ ರವರು ವಿಜಯಿಯಾಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣಕರ್ತರು ಅಲ್ಲಿಯ ಮತದಾರ ಬಾಂಧವರು, ಅದರೊಟ್ಟಿಗೆ ನಮ್ಮ ಮುಖ್ಯ ಕಾರಣಕರ್ತರು ಅಲ್ಲಿಯ ವಲಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ನ ಮುಖಂಡರು ಹಾಗೂ ಎಲ್ಲ ಪದಾಧಿಕಾರಿಗಳು ಅವಿರತವಾಗಿ ಶ್ರಮಿಸಿ ಈ ಒಂದು ವಿಜಯವನ್ನು ತಂದುಕೊಟ್ಟಿದ್ದಾರೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮತದಾರ ಬಾಂಧವರಿಗೆ ಮತ್ತು ಕಾಂಗ್ರೆಸ್ಸಿನ ಎಲ್ಲ ನಾಯಕರುಗಳಿಗೆ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ. ಈ ಚುನಾವಣೆಯ ಈ ಒಂದು ವಿಜಯ ಮೂಲಕ ಮುಂದಿನ ಬರುವಂಥ ತಾಲೂಕು ಪಂಚಾಯತ್ ಅದೇ ರೀತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಈ ಒಂದು ಮುನ್ಸೂಚನೆ ಆಗಿದೆ ಎಂದು ನಾನು ಹರ್ಷಪಡ್ತಿದ್ದೇನೆ. ಈಗ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಾವು ಆಯ್ಕೆಯಾದಂಥ ಬಳಿಕ ತಾವು ಎದುರಿಸಿದಂಥ ಮೊದಲ ಚುನಾವಣೆ, ಸೊ ಇದು ಹೇಗೆ ಅನಿಸ್ತಾ ಇದೆ ನಿಮಗೆ? ನಮ್ಮ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಒಂದು ಜವಾಬ್ದಾರಿಯನ್ನು ನಮಗೆ ಭಾರತೀಯ ರಾಷ್ಟ್ರೀಯ ಪಕ್ಷ ನನಗೆ ನೀಡಿದೆ. ಅದನ್ನು ನಾನು ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ. ಆದರೆ ಅದರಲ್ಲಿ ಪ್ರಥಮ ಚುನಾವಣೆ ನಮಗೆ ಹರಿಯಡ್ಕ ಮತ್ತು ಕೆದಂಬಾಡಿ ಚುನಾವಣೆ ಬಂದಿದೆ. ಅದರಲ್ಲಿ ಪ್ರಥಮವಾಗಿ ಅದು ವಿಜಯಿಯಾಗಿದೆ ಅದು ನನಗೆ ಬಹಳ ಹರ್ಷೋದ್ಧಾರವಾಗಿದೆ. ನನ್ನ ಮುಂದಿನ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಒಂದು ಚಟುವಟಿಕೆಗೆ ಇದು ಬಹಳ ಪೂರಕವಾಗಿದೆ. ಹೇಳಿ, ಹೇಗೆ ಅನಿಸ್ತಾ ಇದೆ? ಮೊದಲನೇದಾಗಿ ಅಭಿನಂದನೆಗಳು. ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಮತ್ತು DK ಅವರ ನೇತೃತ್ವ ಸರ್ಕಾರದ ಪಂಚ ಗ್ಯಾರಂಟಿಗಳು ನಮ್ಮ ಕೈಯನ್ನು ಹಿಡಿದಿದೆ. ಹಾಗೂ ನಮ್ಮ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಜನರು ಮೆಚ್ಚಿದ್ದಾರೆ. ಅದಕ್ಕೆ ನಮಗೆ ಮತವನ್ನು ನೀಡಿದ್ದಾರೆ. ಮತ ನೀಡಿದಂಥ ಪ್ರತಿಯೊಂದು ಮತದಾರರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನನ್ನೊಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಹೇಗಿತ್ತು ಸ್ಪರ್ಧೆ? ಒಟ್ಟು ನಿಮ್ಮ ಅನುಭವ, ಸ್ಪರ್ಧಿಸಿದಂಥ ಅನುಭವ, ತ್ರಿಕೋನ ಸ್ಪರ್ಧೆ ಇತ್ತು, ಹೇಗೆ ಅನಿಸ್ತಾ ಇತ್ತು? ತ್ರಿಕೋನ ಸ್ಪರ್ಧೆ ತುಂಬ ಪೈಪೋಟಿ ಇತ್ತು. ಅದರಲ್ಲಿ ನಮಗೆ ಉತ್ತಮವಾದ ಮತ ಮಾಡಿ ಮತದಾರನನ್ನು ಆಶ್ವಾದಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅಭಿನಂದನೆಗಳು. ಧನ್ಯವಾದಗಳು. ತುಂಬ ಖುಷಿಯಾಗ್ತಿದೆ. ಎಲ್ಲರೂ ಜನ ಮೆಚ್ಚಿ ನನ್ನನ್ನು ಬಹುಮತದಿಂದ ಗೆಲ್ಲಿಸಿದ್ದಾರೆ. ಅದಕ್ಕೆ ಸಹಕರಿಸಿದಂಥ ಎಲ್ಲ ಅಶೋಕ್ ಕುಮಾರ್ ರೈ ಹಾಗೂ ಬ್ಲಾಕ್ ಅಧ್ಯಕ್ಷರಾದ ರಾಧೇಶ್ ಹಾಗೂ ಮಾಜಿ ಅಧ್ಯಕ್ಷರಾದ ಇವರು ಹೇಮಾ ಶೆಟ್ಟಿ ಅವರು ತುಂಬ ಸಹಾಯ ಮಾಡಿದರು. ಹಾಗೆ ನಿಮಗೆ ಹೇಗಿತ್ತು ಸ್ಪರ್ಧೆ? ಕಡಿಮೆ ಆಗಿತ್ತು, ಹೇಗಿತ್ತು? ಮತದಾನ ಕಡಿಮೆ ಆಗಿತ್ತು, ಆದ್ರೂ ಪೈಪೋಟಿ ಇತ್ತು ಭಾರಿ. ಅವರು ಬರ್ಬೋದು ಇವರು ಬರ್ಬೋದು ಅಂತ ಹೇಳಿ. ಆದರೆ ನಮ್ಮ ಎಲ್ಲ ಜನಗಳು ನನಗೆ ಸಪೋರ್ಟ್ ಇದ್ದರು ಎಲ್ಲರೂ. ಹಾಗೆ ಧೈರ್ಯ ಇತ್ತು ನಮಗೆ ಬರ್ಬೋದು ಅಂತೇಳಿ. ಹೆಚ್ಚಿನ ಮತದಿಂದ ಜಯ ಬಂದಿದೆ. ಸೊ ಈಗ ನಿಮ್ಮ ಏನಾದರೂ ನಿರೀಕ್ಷೆಗಳು ಅಥವಾ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ವಾರ್ಡಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಏನಾದರೂ ಕನಸುಗಳಿದೆಯಾ? ಕನಸು ಬಂದ ಎಂಥ ಸೌಲಭ್ಯ ಬಂದರೂ ಕೂಡ ಅದನ್ನು ಎಲ್ಲರಿಗೆ ಕೊಟ್ಟು ಅದನ್ನು ಮಾಡಿಸಬೇಕಂತ ಒಂದು ನಿರೀಕ್ಷೆ ಇದೆ ನನಗೆ. ಆಯ್ತು, ವೆಲ್ಕಮ್. ನಮಗೆ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದೊಳಗೆ ಪುತ್ತೂರು ಬ್ಲಾಕಿನ ಅಡಿಯಲ್ಲಿ 2 ಉಪಚುನಾವಣೆಗಳು ನಡೆದಿದೆ. ನಮಗೆ ಅನಿಸ್ತಾ ಇದೆ, ಕರ್ನಾಟಕದಲ್ಲಿ ಮೊನ್ನೆ ನಡೆದ ಚುನಾವಣೆಯಲ್ಲಿ 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದ ರೀತಿಯಲ್ಲಿ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ಬ್ಲಾಕ್ ಅಧ್ಯಕ್ಷರು ಕೃಷ್ಣಪ್ರಸಾದ್ ಆಳ್ವ ಅವರ ನೇತೃತ್ವದಲ್ಲಿ ನಾವೆಲ್ಲ ಇದ್ದು ನಮ್ಮ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಪೂರ್ಣ ರೀತಿಯ ಬೆಂಬಲ ಈ ಕ್ಷೇತ್ರದ ಈ ಭಾಗದ ಜನ ಕೊಟ್ಟಿದ್ದಾರೆ ಅನ್ನುವಂಥ ಭಾವನೆ ಇವತ್ತು ಒಟ್ಟು ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾವು ಒಂದು ಹರಿಯಡ್ಕ ಗ್ರಾಮ ಪಂಚಾಯಿತಿಯ ಚುನಾವಣೆ, ಇನ್ನೊಂದು ಕೆದಂಬಾಡಿ ಗ್ರಾಮ ಪಂಚಾಯತ್ ಚುನಾವಣೆ. ಕೆದಂಬಾಡಿಯಲ್ಲಿ BJPಯ ಅಭ್ಯರ್ಥಿಯ ನಿಧನದಿಂದಾಗಿ ತೆರವಾಗಿದ್ದರೆ, ಹರಿಯಡ್ಕದಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯ ನಿಧನದಿಂದ ತೆರವಾಗಿದ್ದ ಸ್ಥಾನಗಳು. ಏನೇ ಇದ್ದರೂ
ಎರಡೂ ಕಡೆಗಳಲ್ಲೂ ಸಹ ನಾವು ಪ್ರಬಲವಾದ ಪೈಪೋಟಿಯನ್ನು BJP ಮತ್ತು ಒಂದು ಕಡೆ SDP ಅವರಿಂದ ಎದುರಿಸಿದ್ದರೂ ಸಹ ಆ ಭಾಗದ ಜನ ನಮ್ಮ ಮೇಲೆ ವಿಶ್ವಾಸ ಇರಿಸಿದ್ದಾರೆ. ನಾನು ಪ್ರಾರಂಭದಲ್ಲೇ ಹೇಳಿದ್ದೆ, ನಮಗೆ 2-3 ಅಂದರೆ ಇನ್ನೊಂದು ಪೆರ್ನೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟು 3 ಚುನಾವಣೆಯು ಒಂದು ಸವಾಲು. ಇದು ಸಣ್ಣ ಮಟ್ಟಿಗೆ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಆಗಿದ್ದರೂ ಸಹ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಕಳೆದ 1.5 ವರ್ಷಗಳ ಅವಧಿಯಲ್ಲಿ ಭಾಳಷ್ಟು ಜನಪರವಾದ ಕಾರ್ಯಕ್ರಮಗಳನ್ನು ನಿತ್ಯ ನಿರಂತರ ಅದೆಷ್ಟೋ ಕಾಮಗಾರಿಗಳ ವಿಚಾರಗಳಾಗಲಿ ಸುಮಾರು 1,500 ಕೋಟಿ ರೂಪಾಯಿಗಳನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ತರ್ತಾ ಇದ್ದೇನೆ ತರುವಂಥ ಕೆಲಸದಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಿಕೊಳ್ಳುವಂಥದ್ದು ಮತ್ತು ಪುತ್ತೂರಿನ ಅಭಿವೃದ್ಧಿಗೋಸ್ಕರ 10 ಹಲವು ಯೋಜನೆಗಳನ್ನು ನಿತ್ಯ ನಿರಂತರ ಮಾಡ್ತಾ ಇರುವಂಥದ್ದು ಮತ್ತು ಅಕ್ರಮ ಸಕ್ರಮ 94C ಇರ್ಬೋದು ಅಥವಾ ಬಡವರ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸಿರುವಂಥದ್ದು. ಇದೆಲ್ಲದಕ್ಕೂ ಒಂದು ರೀತಿಯ ಜನ ಯಾವ ರೀತಿ ಇದ್ದಾರೆ ಅಂತ ಹೇಳುವಂಥ ಫಲಿತಾಂಶ ನಮಗೆ ಬೇಕಾಗಿತ್ತು. ಅದರಲ್ಲಿ ನೋಡುವಾಗ ಇವತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಹ ನಾವು ಮೊನ್ನೆನೇ ತೀರ್ಮಾನ ಮಾಡಿದ್ದೆವು. ಇಲ್ಲಿ ಸೋಲು ಗೆಲುವು ನಮಗೆ 2 ಗ್ರಾಮ ಪಂಚಾಯತಲ್ಲಿ ಇದರಿಂದ ಗ್ರಾಮದ ಅಧಿಕಾರ ಬದಲಾವಣೆ ಆಗದಿದ್ದರೂ ಸಹ ನಮಗಿಲ್ಲಿ ನಮ್ಮ ಶಾಸಕರ ಮತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಜನಾಭಿಪ್ರಾಯ ಏನಿದೆ ಅಂತ ಹೇಳುವಂಥ ಒಂದು ಸೂಕ್ಷ್ಮವಾದ ಪರೀಕ್ಷೆ ಅಗತ್ಯ ಇತ್ತು. ಅದು ನಮಗೆ ಬಹಳ ಖುಷಿ ಕೊಡುವಂಥದ್ದು. ಇವತ್ತು 1 ವರ್ಷದ ಅವಧಿಗೆ ಇವರಿಬ್ಬರು ಸದಸ್ಯರಾಗಿರ್ಬೋದು, ಅದರಲ್ಲಿ ವಿಚಾರ ಅಲ್ಲ. ಆದರೆ ಕಾಂಗ್ರೆಸ್ಸಿಗೆ ಈ ಭಾಗದಲ್ಲಿ ಜನ ಬೆಂಬಲ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಮತ್ತು ನಮ್ಮ ಶಾಸಕರ ಕೆಲಸ ಕಾರ್ಯಗಳಿಗೆ ಪೂರ್ಣವಾದ ಜನ ಆಶೀರ್ವಾದ ಮುಂದಿನ ದಿನಗಳಲ್ಲೂ ಇದೆ ಎನ್ನುವುದಕ್ಕೆ ಈ ಫಲಿತಾಂಶವನ್ನು ನಾವು ಇವತ್ತು ಅತ್ಯಂತ ಗೌರವದಿಂದ ನಾವು ಸ್ವೀಕರಿಸಿದ್ದೇವೆ. ಹಾಗಾಗಿ ಮತ್ತೊಂದು ನಮ್ಮ ಕಡೆಯಲ್ಲಿ ಇತ್ತೀಚೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೊನ್ನೆ ತಾನೇ ಅಧ್ಯಕ್ಷರಾಗಿ ನೇಮಕಗೊಂಡು ಅವರ ಸಮಿತಿಗಳನ್ನು ರಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಚುನಾವಣೆ ಬಂತು. ನಾವು ಎಲ್ಲ ಕಡೆ ನೋಡ್ತೇವೆ, ದೇಶದಲ್ಲಿ ರಾಜ್ಯದಲ್ಲಿ ಅಥವಾ ಎಲ್ಲೇ ಆದರೂ ಸಹ ಒಬ್ಬ ಅಧಿಕಾರ ವಹಿಸಿಕೊಂಡ ನಂತರದ ಚುನಾವಣೆಯಲ್ಲಿ ಯಾವ ರೀತಿ ಫಲಿತಾಂಶ ಬಂತು ಅಂತೇಳಿ. ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೂತನವಾಗಿ ಆಯ್ಕೆಗೊಂಡ ನಂತರದ ಪ್ರಥಮ ಚುನಾವಣೆಯಲ್ಲಿ ಜಯಬೇರಿಯನ್ನು 2 ಕಡೆಗಳಲ್ಲೂ ಪ್ರಚಂಡವಾದ ಜಯವನ್ನು ಗಳಿಸಿ ಒಂದು ರೀತಿಯಲ್ಲಿ ಪಕ್ಷ ಸಂಘಟನೆ ಮತ್ತು ಶಾಸಕರ ಕೆಲಸ ಕಾರ್ಯಗಳಿಗೆ ಪೂರಕವಾಗಿ ಈ ಚುನಾವಣೆಯನ್ನು ನಾವು ಫಲಿತಾಂಶದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬರುವಂಥ ಜಿಲ್ಲಾ ಪಂಚಾಯಿತು, ತಾಲೂಕು ಪಂಚಾಯಿತು ಅಥವಾ ಮುಂದೆ ಬರುವಂಥ ನಗರಸಭೆ ಅಥವಾ ಗ್ರಾಮ ಪಂಚಾಯಿತು ಅಥವಾ ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ದೊಡ್ಡ ಮಟ್ಟದ ಭರವಸೆ ಇದೆ. ನಾವು ಗೆಲ್ತೇವೆ ಅಂದರೆ ಗೆಲ್ಲುವುದಕ್ಕೋಸ್ಕರ ನಾವು ಇಲ್ಲಿ ಮಾಡುವಂಥದ್ದು ಚುನಾವಣೆಯ ಸಂದರ್ಭದಲ್ಲಿ ತಂತ್ರಗಾರಿಕೆ ಅಲ್ಲ. ನಮ್ಮ ಶಾಸಕರ ನೇತೃತ್ವದಲ್ಲಿ, ನಮ್ಮ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಜನಸಾಮಾನ್ಯರಿಗೆ ಕೈಗೆಟುಕುವ ರೀತಿಯಲ್ಲಿ ಅಧಿಕಾರದ ಪ್ರಯೋಜನಗಳು. ಇವತ್ತು 5 ಗ್ಯಾರಂಟಿಗಳ ಬಗ್ಗೆ ಸಹ ಉಲ್ಲೇಖ ಮಾಡಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಗೆದ್ದಂಥ 3 ಉಪಚುನಾವಣೆಗಳು ನಮ್ಮ 5 ಗ್ಯಾರಂಟಿಗಳಿಗೆ ದೊರೆತಂಥ ದೊಡ್ಡ ಒಂದು ಬೆಂಬಲ ಅಂಥೇಳಿ ನಾವು ತೀರ್ಮಾನ ಮಾಡಿದ ರೀತಿಯಲ್ಲಿ ಇವತ್ತು ಈ ಭಾಗದಲ್ಲೂ ಆ ರೀತಿ ಜನ ನಮ್ಮ ಜೊತೆಗೆ ಇದ್ದು, ಅದು ಯಾವುದೇ ಅಪಪ್ರಚಾರಗಳಿಗೆ ಕಿವಿ ಕೊಡದೆ, ಯಾವುದೇ ಗೊಂದಲಗಳಿಲ್ಲದೆ ಇವತ್ತು ಪಕ್ಷದ ಈ ಚುನಾವಣೆಯನ್ನು ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಸವಾಲಿನ ರೀತಿಯಲ್ಲಿ ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ. ಹಾಗಾಗಿ 2 ಕಡೆಗಳಲ್ಲಿ, ಒಂದು ಕಡೆ ವಿನಯ್ ಕುಮಾರ್, ಇನ್ನೊಂದು ಕಡೆ ಮೆಲ್ವಿನ್ ರವರು ದೊಡ್ಡ ಮಟ್ಟದ, ಯಾಕೆಂದರೆ ನಮಗೆ ಒಂದು ರೀತಿಯ ಇದಿತ್ತು, ಸವಾಲುಗಳಿತ್ತು, ಅನೇಕ ಸವಾಲುಗಳಿರ್ತದೆ, ನಮಗೆ ಅಪಪ್ರಚಾರದ ಒಂದು ವಿಚಾರಗಳಿರ್ತದೆ, ಬೇರೆ ಬೇರೆ ಯಾವ ಗೊಂದಲಗಳಿದ್ದರೂ ಸಹ ನಾವು ಇಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳುವ ಖುಷಿ ನಮಗಿದೆ. 2 ಜನ ಆಯ್ಕೆಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಆ ಭಾಗದಲ್ಲಿ ಒಟ್ಟು ನಾವು ಮಾಡ್ತೇವೆ. ಅದಲ್ಲದೆ ನಾವು ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಭರವಸೆಗಳನ್ನು ಜನರಿಗೆ ಕೊಟ್ಟಿರ್ತೇವೆ. ಅದು ಅಲ್ಲಿಗೆ ಮಾತ್ರ ಅಲ್ಲ, ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ಅಶೋಕ್ ಕುಮಾರ್ ರೈ ಅವರು ಕರ್ನಾಟಕದಲ್ಲಿ ಒಬ್ಬ ಅತ್ಯಂತ ಜನಪ್ರಿಯ ಶಾಸಕರು, ಅದರಲ್ಲಿ ಯಾವ ಸಂಶಯನೂ ಬೇಡ. ಯಾಕೆಂತ ಹೇಳಿದರೆ ಆ ವಿಧಾನಸಭೆಯಲ್ಲಿ ಅವರು ಮಾತನಾಡಿದ ರೀತಿ ನೀತಿಗಳು ಮತ್ತು ಅವರು ಪ್ರಥಮ ಬಾರಿಗೆ ಶಾಸಕರಾಗಿ ಕೆಲಸ ಮಾಡಿದ್ದು, ಅದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾಯಿದ್ದೆ ಅಂತ ಹೇಳಿದರೆ, ಒಳ್ಳೆಯದನ್ನು ಗುರುತಿಸಿ ನಾವು ಪ್ರೋತ್ಸಾಹಿಸಬೇಕು, ಒಳ್ಳೆಯತನಕ್ಕೆ ನಾವು ಬೆಂಬಲ ಕೊಡಲೇಬೇಕು. ಆ ನಿಟ್ಟಿನಲ್ಲಿ ಒಬ್ಬ ಜನಪ್ರತಿನಿಧಿ ಇವತ್ತು ಅಶೋಕ್ ಕುಮಾರ್ ಅವರು ಒಬ್ಬ ಉದ್ಯಮಿ, ಅವರ ಉದ್ಯಮ ಕ್ಷೇತ್ರದಿಂದ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಬಂದು ಶಾಸಕರಾಗಿ ಅವರು ಈಗ ಮಾಡ್ತಾ ಇರುವಂಥ ಕೆಲಸ
ಎಲ್ಲ ಅವರ ಉದ್ಯಮದವನ್ನು ಸ್ವಲ್ಪ ಬದಿಗಿರಿಸಿ ಒಬ್ಬ ಜನಪ್ರತಿನಿಧಿಯಾಗಿ ಈ ಭಾಗದ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಸಾಗರೋಪಾದಿಯಲ್ಲಿ ಯಾವ ರೀತಿ ಯಾವ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇದ್ದೇನೆ ಯಾವ ಶಾಸಕರಿಗೂ ಈ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಸಾಬೀತುಪಡಿಸಿರುವಂಥ ಒಬ್ಬ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ಅದನ್ನು ನಾವು ಹೆದೆತಟ್ಟಿ ಹೇಳ್ತೇವೆ. ಯಾಕೆಂತ ಹೇಳಿದರೆ ಅವರ ಕೆಲಸ ಕಾರ್ಯಗಳು, ಅವರ ಕಚೇರಿಯಲ್ಲಿ ಸೇರುವಂಥ ಜನರು ಇರ್ಬೋದು, ಅಥವಾ ಅದರ ಜೊತೆಯಾಗಿ ಮೊನ್ನೆ ನಡೆದಂಥ ಜನಮನ ಕಾರ್ಯಕ್ರಮ, ಅಶೋಕ ಜನಮನ ಕಾರ್ಯಕ್ರಮ, ಅದೆಂಥ 86,000 ಮಂದಿಗೆ ವಸ್ತ್ರ ವಿತರಣೆ, ಅನ್ನದಾನವನ್ನು ಮಾಡೋದರ ಮೂಲಕ ಇವತ್ತು ಜನಸಾಮಾನ್ಯರ ಬಗ್ಗೆ ಅವರಿಗಿರುವಂಥ ಕಾಳಜಿಯನ್ನು ಅದು ವ್ಯಕ್ತಪಡಿಸಿದೆ ಅಂತ ಹೇಳುವಂಥದ್ದು. ಬೆಂಗಳೂರಿನ ಕಂಬಳ ಇರ್ಬೋದು, ಈ ರೀತಿ ಕೇವಲ ಅಧಿಕಾರ ಇದೆ ಅಂತ ಹೇಳುವಂಥ ಅಧಿಕಾರದ ಕೆಲಸ ಕಾರ್ಯಗಳಲ್ಲದೆ ಇವತ್ತು ಅವರ ಮನಸ್ಸಿಗೆ ಇಚ್ಛೆಯುಳ್ಳಂಥ ಅವರ ಟ್ರಸ್ಟಿನ ಮೂಲಕ ಜನರಿಗಾಗಿ ಕೆಲಸ ಮಾಡುವಂಥ ಒಳ್ಳೆಯ ಶಾಸಕರನ್ನು ನಾವು ಪುತ್ತೂರಿನವರು ಪಡ್ಕೊಂಡಿದ್ದೇವೆ ಅಂತ ಹೇಳುವಂಥ ಹೆಮ್ಮೆ, ಸಂತೋಷ ಇದೆ. ಅದಕ್ಕೆ ಈ ಫಲಿತಾಂಶವನ್ನು ನಾವು ತೆಕ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇದು ಅದಕ್ಕೆ ಪೂರಕವಾದ ಫಲಿತಾಂಶ. ಜನ ಅವರನ್ನು ಒಪ್ತಾ ಇದ್ದಾರೆ, ಅವರನ್ನು ನಂಬ್ತಾ ಇದ್ದಾರೆ, ಅವರ ಕೆಲಸಕ್ಕೆ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಹೇಳುವಂಥ ವಿಚಾರವನ್ನು ನಾನು ಈ ಒಂದು ಚುನಾವಣೆಯ ಫಲಿತಾಂಶವನ್ನು ತೆಗೆದುಕೊಂಡು ನಾವು ಇದಕ್ಕಾಗಿ ಬಹಳ ಭರವಸೆಯಿಂದ ದುರಹಂಕಾರದಿಂದ ಮಾತಾಡ್ತಾ ಇಲ್ಲ. ನಾವು ಇದ್ದ ವಿಚಾರವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಈ ಚುನಾವಣೆ ನಮಗೆ ತುಂಬ ಖುಷಿ ತಂದಿದೆ. ಥ್ಯಾಂಕ್ ಯು. ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ಗ್ರಾಮ ಪಂಚಾಯತಿಗೆ ಉಪಚುನಾವಣೆ ನಡೆಯಿತು. ಹಲವಾರು ಹೆಚ್ಚಿನ ಕಡೆಗಳಲ್ಲಿ BJP ಅಭ್ಯರ್ಥಿಗಳ ಇದ್ದಂತಹ ಚುನಾವಣೆಗಳು. ನಮ್ಮದು ಕಾಂಗ್ರೆಸ್ನದು ಭಾಳ ಕಮ್ಮಿ ಇತ್ತು. ಇವತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ 3 ಕ್ಷೇತ್ರಗಳಲ್ಲಿ ಕೂಡ ನಾವು ಗೆದ್ದಿದ್ದೇವೆ. ಅದೇ ರೀತಿ ಬೆಳ್ತಂಗಡಿಯಲ್ಲಿ 3 ಕ್ಷೇತ್ರದಲ್ಲಿ ಕೂಡ ನಾವು ಗೆದ್ದಿದ್ದೇವೆ. ಮೂಡುಬಿದಿರೆಯಲ್ಲಿ 5ರಲ್ಲಿ 3 ಗೆದ್ದಿದ್ದೇವೆ. ಸುಳ್ಯದಲ್ಲಿ 4ರಲ್ಲಿ 2 ಗೆದ್ದಿದ್ದೇವೆ. ಇನ್ನು ಬಂಟ್ವಾಳ ಮತ್ತು ಆ ಕಡೆ ನಮಗೊಂದು 2 ರಿಸಲ್ಟ್ ಗೊತ್ತಾಗಲಿಲ್ಲ. ಒಂದು ಹೆಚ್ಚಿನ ಕಡೆ ನಾವು ಕಾಂಗ್ರೆಸ್ ಪಕ್ಷ ಹೆಚ್ಚು ಸೀಟ್ಗಳನ್ನ ಗೆದ್ದಿದೆ. ಅಂದರೆ ವಿಶೇಷವಾಗಿ ಇವತ್ತು ಸಂವಿಧಾನ ದಿನ, ಸಂವಿಧಾನ ಓದು ಕಾರ್ಯಕ್ರಮವನ್ನು ಕೂಡ ನಾವು ಕಾಂಗ್ರೆಸ್ನವರು ಮಾಡ್ತಾ ಇದ್ದೇವೆ. ಬಹುಶಃ ಈ ಸಂವಿಧಾನದ ಮೇಲೆ ಭರವಸೆಯನ್ನಿಟ್ಟು ಮತದಾರ ಬಾಂಧವರು ಈ ದೇಶದ ಮತ್ತು ಈ ರಾಜ್ಯದ ಒಟ್ಟಾರೆ ಪರಿಸ್ಥಿತಿಯನ್ನು ಅವಲೋಕಿಸಿ ಅಭಿವೃದ್ಧಿ ಕಡೆ ಮತ್ತು ನಮ್ಮ ಪಕ್ಷದ ಸರ್ಕಾರದ್ದು ಅವರ ಕೆಲಸಗಳು ಮತ್ತು ಅವರ ಅಭಿವೃದ್ಧಿಯನ್ನು ಮೆಚ್ಚಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ನಮ್ಮ ಸರ್ಕಾರ ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಪಂಚ ಗ್ಯಾರಂಟಿ ಯೋಜನೆಗಳು. ನಾವು ಪಂಚ ಗ್ಯಾರಂಟಿ ಯೋಜನೆಯನ್ನು ಕೊಡ್ತೇವೆ ಅನ್ನೋದನ್ನು ಚುನಾವಣೆ ಹಿಂದೆ ಹೇಳಿದ್ವಿ. ಆದರೆ ಚುನಾವಣೆಯಲ್ಲಿ ಜನರು ಅದನ್ನು ನಂಬಲಿಲ್ಲ. ಯಾಕೆಂದರೆ BJP ಅವರು ಅಪಪ್ರಚಾರ ಮಾಡಿದರು. ಇದು ಗ್ಯಾರಂಟಿಗಳು ಹೇಳೋ ಚುನಾವಣೆಗೆ ಇವರು ಮಾಡ್ತಾ ಇದ್ದಾರೆ, ಇದನ್ನು ಇವರು ಅನುಷ್ಠಾನ ಮಾಡೋದಿಲ್ಲ ಅಂತ BJP ಅವರು ಅಪಪ್ರಚಾರ ಮಾಡಿದರು. ಸೊ ಜನರಿಗೆ ಕನ್ಫ್ಯೂಷನ್ ಇತ್ತು. ಇವತ್ತು ಚುನಾವಣೆ ನಡೆದು ನಮ್ಮ ಸರ್ಕಾರಕ್ಕೆ ದೊಡ್ಡ ಬೆಂಬಲ ಕೊಟ್ಟು 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು. ಇವತ್ತು 3 ಸ್ಥಾನಗಳಲ್ಲಿ ಉಪಚುನಾವಣೆ ಆಯಿತು. ಆ 3ರಲ್ಲಿ ಕೂಡ ಒಂದು ಕಾಂಗ್ರೆಸ್, ಒಂದು JDS, ಒಂದು BJP ಇತ್ತು. ಇವತ್ತು 3 ಕೂಡ ನಾವು ಕಾಂಗ್ರೆಸ್ನವ್ರು ಗೆದ್ದಿದ್ದೇವೆ. ಅಂದರೆ ಜನರಿಗೆ ಭರವಸೆ ಆಗಿದೆ. ಪಂಚ ಗ್ಯಾರಂಟಿಗಳನ್ನು ನಾವು ಏನು ಚುನಾವಣೆಯ ಸಂದರ್ಭ ಹೇಳಿದ್ದೇವೆ ಅದನ್ನು ಅನುಷ್ಠಾನ ಮಾಡಿದ್ದೇವೆ. ಜನರಿಗೆ ಅದು ತಲುಪಿದೆ. ಆದ್ದರಿಂದ ಜನರು ಏನು ನಮಗೆ ಸರ್ಕಾರ ಕೊಟ್ಟಿದೆಯಾ ಅದನ್ನು ನೆನಪಿಟ್ಟಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಕಾರ್ಯಕ್ರಮಗಳು ಮಹಿಳೆಯರಿಗೋಸ್ಕರ ಕೊಟ್ಟದ್ದು. ಆ ಕಾರ್ಯಕ್ರಮಗಳನ್ನು ಅವರು ನಂಬಿದ್ದಾರೆ ಮತ್ತು ಅದರಿಂದ ಅವರು ಫಲವನ್ನು ಪಡೆದಿದ್ದಾರೆ. ಅದಕ್ಕೋಸ್ಕರ ಹೆಚ್ಚಿನ ಮಹಿಳಾ ಅಭ್ಯರ್ಥಿಗಳು ಕೂಡ ಮತದಾರರು ನಮ್ಮನ್ನು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರೋದ್ರಿಂದ, ನಮ್ಮ ಸರ್ಕಾರದ ಮೇಲಿನ ಕಾರ್ಯಕ್ರಮಗಳ ಮೇಲೆ ಭರವಸೆ ಇಟ್ಟಿರೋದ್ರಿಂದ ಇವತ್ತು ಹೆಚ್ಚಿನ ಕಡೆ, ಬಹುಶಃ ರಾಜ್ಯದಾದ್ಯಂತ ಎಲ್ಲ ಕಡೆ ಕೂಡ ನಮಗೆ ಮೆಸೇಜ್ ಬರ್ತಾಯಿದೆ, ಕಾಂಗ್ರೆಸ್ ಪಕ್ಷ ಅತ್ಯಧಿಕವಾಗಿ ಸ್ಥಾನಗಳಲ್ಲಿ ಗೆದ್ದಿದೆ. ಸೊ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಮತ್ತು ನಮ್ಮ ಸರ್ಕಾರದ, ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರ ಕಾರ್ಯಕ್ರಮಗಳ ಗೆಲುವು. ಜನರು ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ. ಯಾವತ್ತೂ ಕೂಡ ನಾವು ಕೊಟ್ಟ ಭರವಸೆಯನ್ನು ಈಡೇರಿಸ್ತೇವೆ. ಜನರಿಗೆ ನಾವು ಮೋಸ ಮಾಡುವುದಿಲ್ಲ ಅನ್ನೋದು ಜನರ ಗಮನಕ್ಕೆ ಬಂದುದರಿಂದ ಇವತ್ತು ನಮಗೆ ಅಭೂತಪೂರ್ವವಾದಂಥ ಗೆಲುವಾಗಿದೆ. ಅದೇ ರೀತಿ ಪುತ್ತೂರಿನಲ್ಲಿ ಕೂಡ ಅಶೋಕ್ ಕುಮಾರ್ ರೈ ಅವರು ನಮ್ಮ ಶಾಸಕರಾಗಿ ಅವರ ಕೆಲಸ ಕಾರ್ಯಕ್ರಮಗಳು, ಅವರ ಬದ್ಧತೆ ಇದನ್ನೆಲ್ಲ ಜನರು ತಿಳ್ಕೊಂಡು ಅವರು ಬಡವರಿಗಾಗಿ ಹಾಕಿಕೊಂಡಂಥ ಕಾರ್ಯಕ್ರಮಗಳನ್ನು ಮೆಚ್ಚಿ
3 ಸ್ಥಾನಗಳನ್ನು ನಮಗೆ ಗೆಲ್ಲಿಸಿಕೊಟ್ಟಿದ್ದಾರೆ. ನಾನು ಮತದಾರ ಬಾಂಧವರಿಗೆ, ನಮ್ಮ ಪಕ್ಷದ ಮುಖಂಡರಿಗೆ ಮತ್ತು ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅರ್ಪಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.